ದಚ್ಚು ಇದು ನಿನಗೆ ನ್ಯಾಯನ ದಚ್ಚು ಹೇಳು. ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಬೇಕಿದ್ರೆ ಸುನಿಲ್ ನನ್ನ ಕೇಳು ದಚ್ಚು, ಬೇಕಿದ್ರೆ ಫ್ರೆಂಡ್ ಅಷ್ಟೇ, ನಮ್ಮಿಬ್ರು ಲವರ್ ಅಲ್ಲ ಲವರ್ಸು ಅಲ್ಲ, ನಮ್ ಫ್ರೆಂಡ್ ಅಷ್ಟೇ ದಚ್ಚು. ನಿನ್ ನ್ಯಾಯನ ಹೇಳು ದಚ್ಚು, ಈ ತರ ಎಲ್ಲ ಮಾಡ್ಬಿಟ್ಟು ಇವಾಗ ಲಿಖಿತ್ ಹತ್ರ ಕುತ್ಕೊಂಡು ಈ ಲೈವ್ ಅಲ್ಲಿ ಬಂದು ನಾನು ಈ ತರ ಎಲ್ಲ ಹೇಳ್ತಾನಲ್ಲ, ನ್ಯಾಯನ ಇದು ಜನರೇ. ನೀವು ಎಷ್ಟೇ ಟಾರ್ಚರ್ ಕೊಟ್ಟರು ಕೂಡ ನಾನು ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡೋದಿಲ್ಲ. ನಾವಿಲ್ಲಿ ಭಂಗ ಒಂದು ರಿಚಾರ್ಜ್ ಮಾಡಿಸೋದು, ನೀವು ಮಂಗನಾಟ ಮಾಡೋದ? ಇದನ್ನು ನೋಡಿದ ಮೇಲೆ ನನಗೊಂದು ಮಾತು ನೆನಪಾಯಿತು. ಹೆಣ್ಣಿನ ಹೃದಯ ವಿಶಾಲವಾದದ್ದು, ಆದರೆ ಎಷ್ಟು ಜನರಿಗೆ ಕುಸುಮ, ನೀನು ಹೊರಟದ್ದ? ಇದು ನೀನು ತಣ್ಣೀರು ಬಾವಿಗೆ ಹೋಗುದು ಬೇಡ ಆಯ್ತಾ? ಇವತ್ತು ಬಿಟ್ರೆ ಇನ್ನು 2 ವಾರ ಒಳ್ಳೆ ದಿನ ಇಲ್ವಂತೆ, ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ. ಅದಕ್ಕೆ ಒಳ್ಳೆ ದಿನ ಯಾಕೆ ಮಾರ್ರೆ? ಯಾವ ದಿನದಲ್ಲಿ ಹೋದ್ರೆ ಸಹ ಸಮುದ್ರದಲ್ಲಿ ಇರುವುದು ನೀರು ಮತ್ತು ಪೊಯ್ಯೆ ಅಲ್ವಾ? ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ವಿಜಯ್ ಹೋಗ್ಲಿ ಮಾರ್ರೆ, ಅವನಿಗೆ ಪೆಟ್ಟಿದ್ದು ಪೋಡಿಗೆ ಇಲ್ಲ, ಅವನಿಗೆ ಅಹಂಕಾರ ಅವನಿಗೆ. ನೀನು ಹೋಗ್ಬೇಡ ಆಯ್ತಾ? ಯಾಕೆ ಗೊತ್ತುಂಟಾ? ಬೀಚಲ್ಲಿ ಸಮುದ್ರದ ನೀರೆಲ್ಲ ತಾಗಿ ನಿನಗೆ ಜ್ವರ, ಶೀತ, ಚೆಮ್ಮ ಎಲ್ಲ ಶುರುವಾಗ್ತದೆ ಅಲ್ವಾ? ಮತ್ತೆ ನಿಂಗೆ ನೆನಪಿಲ್ವಾ ಹೋದ ಸರ್ತಿ ಎಡ್ಡೆ ಮುಂಚೆ ಕಷಾಯ ಕುಡ್ದದು ಚೆಮ್ಮ ಶುರುವಾಗುವಾಗ? ಆದ್ರೂ ಸಹ ನಿಂಗೆ ಕಮ್ಮಿ ಆಗುದಿಲ್ಲ, ಅದಕ್ಕೋಸ್ಕರ ಆಯ್ತಾ ಹೋಗ್ಬೇಡ. ಎಷ್ಟು ಸಾರಿ ಹೇಳುದು ಮಾರೆ ನಿಂಗೆ ಹೋಗ್ಬೇಡ ಅಂತ. ನೆಕ್ಸ್ಟ್ ಸಾರಿ ಯಾವಾಗಾದ್ರೂ ಹೋಗುವ ಆಯ್ತಾ ನಾವು ಬೀಚಿಗೆ? ಬೇರೆ ನೆರೊಂದುಲ್ಲೇರ ತುಪ್ಪುಗರೊಂದುಲ್ಲೇರ ಮಾರೆ ಲೋನ್ ಉಡ್ದೇತು ನಿನ್ನ ಮಂಚ ಬೇರೆ ತಿಗಲಿಗಿದೀ. ಹಲೋ ಶ್ರೇಯಸ್, ದಾದೆ ವಾಟ್ಸಪ್ ಮೂಡಾಫ್ ಒಂದು ಸ್ಟೇಟಸ್ ಬಾರ್ದ ದಾದಂಡು ದಾದಂದು ಪನ್ಪಿನ್ಯ ಎನ್ನ ಮರಣಿ ಫ್ಯಾಮಿಲಿ ಒಂಜಿ ಫಂಕ್ಷನ್ ಇತ್ತೇನೆ. ಎನ್ನ ಕುಟುಂಬದ ಪೂರ ಸೇರಿದು ಒಟ್ಟಿಗೆ ಪಾತ್ರ ನಿಂತಿರು. ಯಾನ ಬೋದ ಕಂಡ ಪಾತ್ರಗನ್ ಪೋನಾಗ ಮುಸುಂಟು ಹಾಕಿಲಾಗ ಬಾಕಿಲ್ ಪಾಡಿಯಲಿಯ ದಾದ ಅನ್ಕೊಂಡು ಫುಲ್ ಮೂಡ್ ಆಫ್ ಆಡಿ ಅನ್ನ. ಓ ಅಂದ ಮುರಣಿ ಎಂಕಲ್ ಅಂಚನೆ ಮಂತೀರಿಯ ಅಂದ ಏನಾತೀನಿ ಕುಟುಂಬದ ಪೂರ ಒಟ್ಟಿಗೆ ಕುಳಿದು ಪಾತ್ರ ನಿಂತೀರು. ಯಾನ ಅಪಗೆದ್ರು ಹೋಯಿ ಏನಂತದ್ದು ಮೋಣಿಗೆ ಹಾಕಿಲಕ ರಪ್ಪ ಬಾಕಿಲು ವಾಡೀರು. ಆಯ್ಕೆ ಇದಲ್ಲ ಅಂತಯ್ಯ ಯಾನ್ ಪಿದೆ ಚಿಲ್ಕಬಾರ್ದು ಅತ್ತೆ. ಹಲೋ ಹಲೋ ಬಾಬಾ, ಪಲ್ಲೆ ಬಾಬಾ. ನಮ್ಮ ಮೆಸೇಜ್ ಮಲ್ಪರೆ ಶುರು ಮಾಡ್ತದೆ ಸುಮಾರು ಸಮಯ ಅಂಡ ಇನಿ ಮುಟ್ಟ ಯಾನಿರ್ನ ಮೋನೆ ತೂತುಜಿ ಎಂಗೊಂಜಿರ್ನ ಫೋಟೋ ಕಡ ಪುಡ್ಲೆ ಪ್ರೊಫೈಲ್ ಉಂಡ ತತುಲೆ ಪ್ರೊಫೈಲ್ ಎప్పుడు ದಿಂಚ ಚೆಕ್ ಮಾಡ್ತದುಲ್ಲೆ ಐಟೊಂಜಿ ಕಾರ್ದ ಫೋಟೋ ಇಪ್ಪುನಿ ಕಾರದ ಡೋರ್ ಓಪನ್ ಮನ್ಪುಲೆ ಉಲ ಯಾನು ಕುಲೊಂದೆ